ದಕ್ಷಿಣ ಕನ್ನಡ ಜಿಲ್ಲೆದ 130ನೇ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಕೆ.ವಿ. ರಾಜೇಂದ್ರ ಗುರುವಾರ ಅಧಿಕಾರ ಸ್ವೀಕಾರ ಮಾಡಿದರು. ನಿರ್ಗಮನ ಜಿಲ್ಲಾಧಿಕಾರಿ ಸಿಂಧೂರ್ ರೂಪೇಶ್ ಡಾಕ್ಟರ್ ಕೆ.ವಿ. ರಾಜೇಂದ್ರರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ ಶುಭ ಹಾರೈಸಿದರು. ಜಿಲ್ಲೆದ ಬಗೆಟ್ ಜಿಲ್ಲೆದ ಸಮಸ್ಯೆಲದ ಬಗೆಟ್ ಅಧಿಕಾರಿಗಳ ಪಾತ್ರಕತೆ ನಡಬಾದು ಸಮಸ್ಯೆಯನ್ನು ತೆರೆಯೊಂದು ಸೂಕ್ತ ಪರಿಹಾರಕ್ಕೆ ವ್ಯವಸ್ಥೆ ಪಡೆದು ಹೊಸ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಈ ಹೊರತು ಅಭಿಪ್ರಾಯಿಸಿದರು. ಇಲ್ಲ, ಇದರೊಳಗಡೆ ಈಗ ಏನು ಚಾರ್ಜ್ ತೊಗೊಂಡಿದ್ದೀನಿ, ಸಂಬಂಧಪಟ್ಟ ಹಾಗೆ ಇದರೊಳಗಡೆ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ಡೆಫಿನೆಟ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ಕೊಂಡು ನೋಡಿಕೊಂಡು ಏನೇನು ಇದರೊಳಗಡೆ ಮಾಡಬೇಕು ಮತ್ತು ಇಶ್ಯೂಸ್ಗಳನ್ನ ಮಾಡಬೇಕು ಅನ್ನೋದನ್ನು ಡೆಫಿನೆಟ್ಲಿ ನಾವು ಚರ್ಚೆ ಮಾಡ್ತೀವಿ. ಬೆಳಗಾವಿ ಮತ್ತು ಮಂಗಳೂರು ಎಲ್ಲವೂ ಕೂಡ ಬಾರ್ಡರ್ ಡಿಸ್ಟ್ರಿಕ್ಟ್ ಆಗಿರೋದು ಮತ್ತು ಇಲ್ಲಿ ಹೊರಗಡೆಯಿಂದ ಬಂದಂಥವರು ಜನರು ಕೂಡ ಹೊರಗಡೆ ಜಾಸ್ತಿ ಹೊರಗಡೆ ಇರೋದ್ರಿಂದ ಎರಡೂ ಕಡೆಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೇಸ್ಗಳು ಬರ್ತಾ ಇರೋದ್ರಿಂದ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ಚಾಲೆಂಜಸ್ ಇದೆ. ಡೆಫಿನೆಟ್ಲಿ ಏನು ಒಳ್ಳೆಯ ಕೆಲಸಗಳು ನಡೀತಾ ಇದೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಎಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಲ್ಲಿ ಡೆಫಿನೆಟ್ಲಿ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಇಲ್ಲಿ ನಾನು ಮುಂಚಿನ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಹೇಗೆ ಏನು ಸಮಸ್ಯೆಗಳನ್ನ ಇನ್ನೊಂದು ಸ್ವಲ್ಪ ನಾನು ರಿಮೂವ್ ಮಾಡಿಕೊಂಡು ಏನು ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಅಪರ ಜಿಲ್ಲಾಧಿಕಾರಿ ಎಂ.ಜೆ. ರೂಪಾ ಬೊಕ್ಕ ಬೇತೆ ಬೇತೆ ಇಲಾಖಾ ಅಧಿಕಾರಿಗಳು ಈ ಹೊರತು ಒಟ್ಟಿಗೆ ಇದ್ದರು.